ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ಒಂದು ಚಂದದ ಊಟ, ನಮ್ಮ ಸೌತ್ ಇಂಡಿಯನ್ ತುಳು ಶಿವಳ್ಳಿ ಬ್ರಾಹ್ಮಣರ ಊಟದ ಪ್ಲ್ಯಾನ್ ತಗೊಂಬಂದಿದ್ದೀನಿ. ನೋಡಿ, ನಾನು ಹಿಂದಿನ ಅವತ್ತು ರಾತ್ರಿ ಪಲ್ಯಕ್ಕೆ ಮಜ್ಜಿಗೆ ಹುಳಿಗೆ, ಆನಂತರ ಪಾಯಸಕ್ಕೆ ಕಡಲೆಬೇಳೆ, ಮೆಂತ್ಯ ಸೊಪ್ಪು ನೀನು ಫಸ್ಟಿಗೆ ನೋಡಿರ್ಬೋದು, ಅದನ್ನ ಹೆಚ್ಚಿಟ್ಕೊಂಡಿದ್ದೆ. ಜೋಳದಿದೆಯಲ್ಲ ಅದನ್ನೂ ಬಿಡಿಸಿಟ್ಕೊಂಡಿದ್ದೀನಿ, ನೋಡ್ಬೋದು. ಈಗ ನೋಡಿ, ಉದ್ದಿನ ಬೇಳೆದು ವಡೆ ಮಾಡಲಿಕ್ಕೆ ಅದನ್ನೂ ರೆಡಿ ಮಾಡಿಟ್ಟಿದ್ದೆ. ಎಲ್ಲನೂ ನೋಡ್ಕೋತಾ ಬನ್ನಿ. ಮೆಂತ್ಯ ಸೊಪ್ಪಿನ ಬೋಳು ಹುಳಿ ಮಾಡೋಣ ಈ ಸತಿ. ನೋಡಿ, ಫಸ್ಟ್ ಇದು ಮಾರನೇ ದಿನ. ಫಸ್ಟ್ ನೋಡಿ, ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ರೌಂಡ್ ಒಗ್ಗರಣೆ ಎಲ್ಲದಕ್ಕೂ ಮಾಡಿಟ್ಕೊಳ್ಬೇಕು. ಆವಾಗ ನಮಗೆ ಈ ಅಡುಗೆ ಎಲ್ಲ ಮಾಡಲಿಕ್ಕೆ ಸುಲಭ ಆಗುತ್ತೆ. ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಶೀತ ಆಗಿದೆ, ತಲೆನೋವೆಲ್ಲ ಇದೆ, ನೋಡ್ಬೋದು. ಇಲ್ಲಿ ನೋಡಿ, ಉದ್ದಿನ ಬೇಳೆ ಒಂದು 2-3 ಚಮಚಷ್ಟು ಉದ್ದಿನ ಬೇಳೆ, ತುಂಬದಕ್ಕೆ ಒಗ್ಗರಣೆ ಎಲ್ಲ ಬೇಕಾಗತ್ತೆ ನೋಡಿ, ಅದಕ್ಕೆ ಈ ಥರ ಮಾಡಿಟ್ಕೊಂಡಿದ್ದೀನಿ. ಅದು ಚಟಪಟ ಅಂದ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪು, ಕೆಂಪು ಮೆಣಸು, ಇಂಗು ಎಲ್ಲ ಹಾಕಿ ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಅದೇ ಬಾಣಲೆಯನ್ನು ನಾವು ಪಲ್ಯಕ್ಕೆ ಒಗ್ಗರಣೆಯನ್ನು ಮಾಡ್ಬೋದು. ಈ ಥರ ಒಗ್ಗರಣೆ ಉಳಿದ್ರೂ ಕೂಡ ನಮಗೆ ಡೇ ಟು ಡೇ ಲೈಫಲ್ಲಿಯೂ ನಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಜಾಸ್ತಿ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ ಇಲ್ಲಿ ನೋಡಿ. ಆಮೇಲೆ ಅದೇ ಬಾಣಲಿಗೆ ನಾನು ಇದು ಹಾಕ್ಕೊಂಡೆ, ಅಲಸಂದೆ ಪಲ್ಯಕ್ಕೆ ಹೆಚ್ಚಿಟ್ಟಿರ್ಕೊಂಡಿರೋದನ್ನು. ಅದಕ್ಕೆ ಅರಿಶಿನ ಮತ್ತು ಇದು ಹಾಕಿದ್ದೀನಿ, ನೋಡ್ಬೋದು. ಉಪ್ಪು ಹಾಕ್ಕೊಂಡು ಬೇಯಕ್ಕಿಟ್ಟಿದ್ದೀನಿ. ಆನಂತರ ಅದಕ್ಕೆ ಮಸಾಲೆನ ಲಾಸ್ಟಿಗೆ ಹಾಕೋಣ. ತೆಂಗಿನಕಾಯಿ, ಜೀರಿಗೆ, ಕೆಂಪು ಮೆಣಸು ಹಾಕಿ, ಸ್ವಲ್ಪ ಜೋಳದಿತ್ತಲ್ವ ಕಾಳು, ಅದನ್ನು ಹಾಕ್ಕೊಂಡೆ ಚೆನ್ನಾಗಾಗತ್ತೆ ಅಂತೇಳಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಗುತ್ತೆ. ಒಂದು ಕಡೆಯಿಂದ ನಾನು ಏನು ಗೊತ್ತಾ, ಈ ತೊಗರಿ ಬೇಳೆನ ಬೇಯಕ್ಕಿಟ್ಟಿದ್ದೀನಿ, ಕಾಣ್ಬೋದು. ಕುಕ್ಕರಲ್ಲಿ ಕಡಲೆಬೇಳೆನ ಪಾಯಸಕ್ಕೆ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಗೋಧಿ ದಲಿಯ ಅಂತಾರಲ್ವಾ, ಅದನ್ನೂ ಹಾಕಿ ಬೇಯಿಸಿಟ್ಟು ಸ್ವಲ್ಪ ದಪ್ಪ ಬರುತ್ತೆ ಅಂತಂದ್ಬಿಟ್ಟು. ಬರೀ ಕಡಲೆಬೇಳೆ ಹಾಕಿದ್ರೆ ದಪ್ಪ ಬರಲ್ಲ, ಅದು ಸ್ವಲ್ಪ ಪ್ರೆಷರ್ ಡೌನ್ ಮಾಡಿಕೊಂಡೆ, ನೀವು ನೋಡ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿಡ್ಬೇಕು, ಇಲ್ಲಾಂದರೆ ಅದು ದಪ್ಪ ಗಟ್ಟಿ ಬಿಡುತ್ತೆ, ಹೆಂಟೆ ಥರ ಅಂತಂದ್ಬಿಟ್ಟು. ನಾಳೆ ಅಷ್ಟಮಿ, ನಮ್ಮ ಉಡುಪಿಯಲ್ಲಿ ಸೌರಮಾನ ಅಷ್ಟಮಿ. ವಿಡಿಯೋದಲ್ಲೆಲ್ಲ ಹಾಕ್ತಾ ನೋಡಿದ್ದು ಬೆಂದಿದೆ, ನೀವು ನೋಡ್ಬೋದು. ಆ ಗೋಧಿ ಕಡಿ ಹಾಕಿದ್ದು ನಿಮಗೆ ಕಾಣ್ಬೋದು ಇಲ್ಲಿ. ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡ್ಬಿಟ್ಟೆ. ಬೆಳಗ್ಗೆ ದೇವರಿಗೆ ಪೂಜೆಗೆ ಪಾಯಸ ಗೀಸೆಲ್ಲ ಮಾಡಿಟ್ಟಿದ್ದೆ. ಆನಂತರ ನೋಡ್ಬೋದು, ಅಲಸಂದೆ ಮಜ್ಜಿಗೆ ಹುಳಿ ಮಾಡೋಣ ಅಂತ ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಕ್ಕಿಟ್ಟೆ. ಈಗ ಪಾಯಸದ ಕಡೆ ಬರೋಣ. ನೋಡಿ, ಇದು ಬೆಂದಿದೆ. ಇದು ಸ್ವಲ್ಪ ಬೇಯಕ್ಕಿಟ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ಹಾಲೆಲ್ಲ ತೆಕ್ಕೊಳ್ಬೇಕು ನಾವೀಗ. ತುಂಬಾ ಚೆನ್ನಾಗಿ ಬಂದಿತ್ತು ಪಾಯಸ. ನೋಡಿ, ತೆಂಗಿನಕಾಯಿ ಹಾಲು ತಗೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆದು ಮಾಸಿಕ ಬರುತ್ತೆ, ತಿಂಗಳಿಗೊಂದ್ಸಲ, ಶ್ರಾದ್ದ ಥರನೇ. ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಇದನ್ನೆಲ್ಲ. ತಿಂಗಳು ಬರುತ್ತೆ. ಫಸ್ಟ್ ಮಂತ್ ಅಂತೂ 3 ಮಾಸಿಕ ಎಲ್ಲ ಬಂದಿತ್ತು ನೋಡಿ. ತೆಂಗಿನಕಾಯಿ ತುರಿಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಹಾಲು ತೆಕ್ಕೊಳ್ಳಿ. ಅದಕ್ಕೆ ಏಲಕ್ಕಿ ಹಾಕ್ಕೊಂಡ್ರೆ ಘಮ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಲು ತೆಕ್ಕೊಂಡು ಇಟ್ಕೊಳ್ಳಿ. ಆನಂತರ ಆ ತೆಂಗಿನಕಾಯಿ ಚರಟ ಉಳಿಯುತ್ತೆ. ನಾನು ಒಂದೇ ಸಲ ತೆಕ್ಕೊಂಡಿದ್ದು. ಚರಟನ ಎಸಿಬೇಡಿ, ನಮಗೆ ಚಟ್ನಿಗೆ, ಪಲ್ಯಕ್ಕೆಲ್ಲ ಹಾಕಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫೈಬರ್ ತಾನೆ. ಆನಂತರ ನೋಡಿ, ನಾನು ಇಲ್ಲಿ ಪಾತ್ರೆ ಚೇಂಜ್ ಮಾಡಿದೆ, ಸ್ವಲ್ಪ ಚಿಕ್ಕದು ಅನ್ನಿಸ್ತು ನನಗೆ. ನಮ್ಮದು ಕಂಚಿನ ಪಾತ್ರೆ ಇತ್ತು, ಹಿತ್ತಾಳೆ ಕಂಚಿದ, ಅದಕ್ಕೆ ಹಾಕ್ಕೊಂಡೆ, ನೋಡ್ಬೋದು. ಅದಕ್ಕೆ ದ್ರಾಕ್ಷಿ ಗೋಡಂಬಿ, ಬೆಲ್ಲ ಇಷ್ಟು ಹಾಕಿ ಒಂದು ರೌಂಡ್ ಕುದಿಬೇಕು. ಒಂದು 9ರಿಂದ 10 ಜನರ ಊಟಕ್ಕೆ ನಾನು ಅಡುಗೆ ಮಾಡ್ತಾ ಇರುವಂಥದ್ದು. ನೋಡಿ, ಬೆಲ್ಲ ಹಾಕಿ ಅದನ್ನ ಕುದಿಯೋಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಳ್ಬೇಕು, ಘಮ ಚೆನ್ನಾಗಿರುತ್ತೆ. ಇದಕ್ಕೆಲ್ಲ ಇಂಥ ಪಾಯಸಗಳಿಗೆ ತುಪ್ಪದ ಒಗ್ಗರಣೆ ಬೇಕಾಗಲ್ಲ. ಒಂದು ಚಿಟಿಕೆ ಉಪ್ಪು, ಯಾವುದೇ ಒಂದು ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ಎಷ್ಟು ಸಿಹಿ ಹಾಕಿದರೂ ಸಿಹಿ ಕಡಿಮೆ ಅಂತ ಅನಿಸುತ್ತೆ ನೋಡಿ.
ಆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಕುದ್ರೆ ಆಗಿಬಿಡ್ತು ಪಾಯಸ. ಜಾಸ್ತಿ ಕುದ್ಸಕ್ಕೆ ಹೋಗಬೇಡಿ, ಯಾಕಂದರೆ ತೆಂಗಿನಕಾಯಿ ಹಾಲು ಎಣ್ಣೆ ಬಿಟ್ಕೊಂಡ್ಬಿಡತ್ತೆ. ನೋಡಿ, ಆನಂತರ ಮಜ್ಜಿಗೆ ಹುಳಿಗೆ ನಾನು ರೆಡಿ ಮಾಡ್ತಾಯಿದ್ದೆ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಮಜ್ಜಿಗೆ ಸಾರಿ ಪಲ್ಯಕ್ಕೆ ಇದು ಸ್ವಲ್ಪ ತೆಂಗಿನಕಾಯಿ ತುರಿ, ಆನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೆಂಪು ಮೆಣಸು, ಆನಂತರ ಈ ಚರಟೆ ಇರ್ತದೆ ಅದನ್ನ ಸಹ ಹಾಕಿ ಸ್ವಲ್ಪ ಪುಡಿ ಮಾಡಿದರೆ ಅದನ್ನ ನಾವು ಪಲ್ಯಕ್ಕೆ ಹಾಕ್ಬೋದು. ಅಷ್ಟೊತ್ತಿಗೆ ನೋಡಿ ಸಾರು ಕುದ್ದಿದೆ, ಇದು ಸಾರಲ್ಲೇ ಪಾಯಸ ಕುದ್ದಿದ್ದನ್ನು ಕಾಣ್ಬೋದು ನೋಡಿ. ಅಷ್ಟೊತ್ತಿಗೆ ಪಲ್ಯನೂ ಬೆಂದಾಗಿದೆ. ಅದಕ್ಕೆ ಅದನ್ನ ಹಾಕಿ ಉಪ್ಪು ಆವಾಗಲೇ ಹಾಕಿರೋ ಕಾರಣ ಬೆಲ್ಲ ಹಾಕಿ, ಸ್ವಲ್ಪ ಬೆಲ್ಲ ಆಪ್ಷನಲ್ಲು ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಆಗಿಬಿಡ್ತು. ಸ್ವಲ್ಪ ಜಾಸ್ತಿ ಆಗಿತ್ತು ಬೆಲ್ಲ ಹಾಕಿದ್ದು. ಒಂದು ಸ್ವಲ್ಪ ನೀರು ಚುಮುಕಿಸಿ ಬೇಯಕ್ಕೆ ಇಟ್ಟಿದ್ದೆ, ಯಾಕಂದ್ರೆ ನೀರು ಫುಲ್ ಆರಿ ಹೋಗಿತ್ತು. ಆದ ಕಾರಣ ಬೆಳಗ್ಗೆ ತುಂಬ ಹರಿಬರಿ ಆಗುತ್ತೆ. ಒಂದು 6-6:30ಗೆ ಅಡುಗೆ ಸ್ಟಾರ್ಟ್ ಮಾಡಿದರೆ 11 ಗಂಟೆ ತನಕ ಆಗಿಬಿಡುತ್ತೆ ನನಗೆ. ನೋಡಿ, ಇದು ಬೆಂದಿದೆ, ನೀವು ಕಾಣ್ಬೋದು. ಇಲ್ಲಿ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು ಪಲ್ಯನ. ನೋಡಿ, ಇದಕ್ಕೆ ಮಜ್ಜಿಗೆ ಹುಳಿಗೆ ನಾವು ರುಬ್ಬೇಕಿದ್ರೆ, ತೆಂಗಿನಕಾಯಿ ರುಬ್ಬೇಕಿದ್ರೆ ಏನೂ ಹಾಕ್ಕೊಳ್ಳೋದಿಲ್ಲ. ಕೆಲವರು ಕಾಯಿ ಮೆಣಸು ಹಾಕ್ಕೋತಾರೆ. ಇದಕ್ಕೆ ಏನು ಗೊತ್ತಾ, ಉಪ್ಪು, ಕರಿಬೇವಿನ ಸೊಪ್ಪು, 1-2 ಕಾಯಿ ಮೆಣಸು ಸೀಳಿ ಹಾಕ್ಕೊಳ್ಳಿ. ಮಜ್ಜಿಗೆ ಹುಳಿ ನಮ್ಮದ್ರಲ್ಲಿ ಜಾಸ್ತಿ ಖಾರ ಮಾಡಲ್ಲ. ಆನಂತರ ನೋಡಿ, ಇದು ತೆಂಗಿನಕಾಯಿ ತುರಿ ಸ್ವಲ್ಪ, ಅದಕ್ಕೆ ಅವಲಕ್ಕಿ ಹಾಕ್ಕೊಳ್ಬೇಕು, ದಪ್ಪ ಬರುತ್ತೆ. ಅದನ್ನ ರುಬ್ಕೊಂಡು ಹಾಕಿ ಇದಕ್ಕೆ ಕುದಿಸ್ಬೇಕು. ಮಿಕ್ಸ್ ಮಾಡಿ ಕುದಿಸಿದ ನಂತರ ಮಜ್ಜಿಗೆ ಹಾಕಬೇಕು. ಮಜ್ಜಿಗೆ ಹಾಕಿ ಒಂದು ರೌಂಡ್ ತಿರುಗಿಸಿ ಸ್ಟವ್ ಆಫ್ ಮಾಡಿಬಿಡಬೇಕು. ಮಜ್ಜಿಗೆನ ಕುದಿಸಬಾರ್ದು ಯಾವತ್ತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಆ ನಂತರ ಒಗ್ಗರಣೆ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಒಗ್ಗರಣೆ ಹಾಕಿ. ಆ್ಯಕ್ಚುಲಿ ಇದಕ್ಕೆ ಮೆಂತ್ಯ ಒಗ್ಗರಣೆ ಹಾಕ್ತೀವಿ, ಮೆಂತ್ಯ ಸಾಸಿವೆ. ಈ ಫಂಕ್ಷನ್ ಟೈಮಲ್ಲಿ ಇದೇ ಥರ ಆಗಿಬಿಡುತ್ತೆ ನೋಡ್ಬೋದು. ಈಗ ಬಾಣಲಿಗೆ ನೋಡಿ, ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಮೆಂತ್ಯ ಸೊಪ್ಪಿನ ಬೋಳು ಹುಳಿ ಮಾಡೋಣ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಏನು ಬೇಡ, ಕಾಯಿ ಮೆಣಸು ಮತ್ತು ಅರಿಶಿನ ಹಾಕಿಟ್ಟಿದ್ದೀನಿ ನಾನು ಹಿಂದಿನ ಅವತ್ತೇ. ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳಿ, ಆವಾಗ ಗ್ರೀನ್ ಹಾಗೇ ಉಳ್ಕೊಂಡ್ಬಿಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಫ್ರೈ ಆಗಿದೆ. ಇದಕ್ಕೆ ಬೆಂದ ಬೇಳೆನ ಹಾಕ್ಕೊಳ್ಳೋಣ. ಈಗ ಬೆಂದ ಬೇಳೆನ ಹಾಕ್ಕೊಂಡು ಹುಣಸೆ ಹಣ್ಣು, ಸ್ವಲ್ಪ ನೀರು ಕಡಿಮೆ ಆಯಿತು, ಅದಕ್ಕೆ ನೀರು ಹಾಕ್ಕೊಂಡೆ. ತುಂಬಾ ಅದ್ಭುತವಾಗಿರುತ್ತೆ ಇದು, ಒಂದ್ಸಲ ಮಾಡಿ ನೋಡಿ. ನನಗೆ ಯಾರೋ ಹಿಂದೆ ಒಂದು ಸಲ ಕಮೆಂಟ್ಸಲ್ಲಿ ಹೇಳಿದರು, ನಿಮ್ಮ ಊಟದ ಪ್ಲ್ಯಾನ್ ತಗೊಂಬನ್ನಿ ಮೇಡಮ್ ಅಂತಂದ್ಬಿಟ್ಟು. ಅದಕ್ಕೆ 2-3 ಸಲ ನಾನು ಈ ಊಟದ ಪ್ಲ್ಯಾನ್ ಹಾಕ್ತಾಯಿದ್ದೀನಿ. ಇನ್ನು ಈ ವರ್ಷ ಫುಲ್ಲು ನಮ್ಮ ಅತ್ತೆದು ಮಾಸಿಗೆ ಮುಗಿಯೋ ತನಕ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆನಂತರ ಅದಕ್ಕೆ ಹುಣಸೆ ರಸ ಹಾಕ್ಕೊಳ್ಳಿ ನೋಡಿ, ಹಾಕಿ ಕುದಿಸಿ ನೋಡಿ. ಇದು ಚಿತ್ರಾನ್ನಕ್ಕೆ ದ್ರಾಕ್ಷಿ ಗೋಡಂಬಿ, ನೆಲಗಡಲೆ, ಕಾಯಿ ಮೆಣಸು, ಆಮೇಲೆ ತೆಂಗಿನಕಾಯಿ ತುರಿ, ಅರಿಶಿನ ಸ್ವಲ್ಪ, ಇಷ್ಟು ಹಾಕಿದರೆ ಆಗಿಬಿಡ್ತು. ಒಗ್ಗರಣೆ ಆವಾಗಲೇ ಮಾಡಿಟ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸರಿ. ಇದ್ರ ಜೊತೆಗೆ ನಿಂಬೆಹಣ್ಣು, ಸ್ವಲ್ಪ ಉಪ್ಪು,
ಆನಂತರ ಬೇಕಾದರೆ ಆಪ್ಷನಲ್ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಅರ್ಧ ಚಮಚೆ. ನಾವಂತೂ ಹಾಕೋತೀವಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಚಿತ್ರಾನ್ನ ರೆಡಿ. ಕೋಸಂಬರಿ ಮಾಡೋಣ ಅಂತ ಜೋಳನ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಆನಂತರ ಸಾರಿಗೆ ರೆಡಿ ಮಾಡ್ಕೊಳ್ಬೇಕು. ಬೇಳೆನ ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡಬೇಕು, ನುರಿಬೇಕು. ಆನಂತರ ಕಾಯಿಮೆಣಸು, ಕೊತ್ತಂಬರಿ ಸೊಪ್ಪು, ಇಂಗು, ಶುಂಠಿ, ಜೀರಿಗೆ ಇಷ್ಟನ್ನೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಕುದಿಸ್ಬೇಕು. ಅದನ್ನ ಉಪ್ಪು ಬೇಕಾದರೆ ಚಿಟಿಕೆ ಬೆಲ್ಲ, ನಾವು ಸ್ವಲ್ಪ ಬೆಲ್ಲ ಎಲ್ಲದಕ್ಕೂ ಹಾಕ್ತೀವಿ. ಕಟ್ ಸಾರು ಮಾಡಿದ್ದೀನಿ ನಾನು, ನೋಡ್ಬೋದು ನೀವು ಇದರಲ್ಲಿ ನೋಡಿ. ಸ್ವಲ್ಪ ಗಡಿಬಿಡಿ ಆಗುತ್ತೆ, ಬೆಳಗ್ಗಿನ ಜಾವ ಅಲ್ವಾ ಮಾಡೋದು. ನೋಡಿ, ಕಾಯಿಮೆಣಸು, ಶುಂಠಿ, ಇಂಗು, ಜೀರಿಗೆ, ಬೇಕಾದರೆ ಉಪ್ಪು, ಇಲ್ಲಾಂದ್ರೆ ಡೈರೆಕ್ಟಾಗಿ ಉಪ್ಪು ಸಾರಿಗೆ ಹಾಕ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಮಿರ್ಚಿ ಬಜ್ಜಿ ಮಾಡಿದ್ದೆ, ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ ನನ್ನ ಕೈಯಲ್ಲಿ. ಅದಕ್ಕೂ ತುಂಬಾ ಚೆಂದ ಕಾಂಬಿನೇಷನ್ ಆಗಿತ್ತು ನೋಡಿ. ಎಲ್ಲ ಹಾಕಿ ಕುದಿಸಿ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಗಿಬಿಡತ್ತೆ. ಜೀರಿಗೆ ಮತ್ತು ಇಂಗು ಆಗಿಬಿಡುತ್ತೆ. ನೋಡ್ಬೋದು, ನಾನು ದೇವರಿಗೆ ಇದನ್ನೆಲ್ಲ ನೈವೇದ್ಯ ಮಾಡ್ತೀನಿ. ಇದನ್ನು ನೈವೇದ್ಯ ಮಾಡ್ಬೋದು, ಅದಕ್ಕೆ ತುಪ್ಪ ಹಾಕಿದ್ದೀನಿ, ಕಾಣ್ಬೋದಲ್ಲಿ ನೀವು. ನೋಡಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಆನಂತರ ಕುದ್ದ ನಂತರ ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಕಹಿ ಬರುತ್ತೆ, ನಿಂಬೆಹಣ್ಣು ಹಾಕಿದ ನಂತರ ಕುದಿಸ್ಬೇಡಿ. ಒಂದು ನಿಂಬೆಹಣ್ಣು ಬೇಕಾಯ್ತು ನನಗೆ ನೋಡಿ. ಆನಂತರ ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ, ಕಾಣ್ಬೋದು. ಜೀರಿಗೆ, ಕರಿಬೇವು ಸೊಪ್ಪು, ಇಂಗು ತುಪ್ಪದಲ್ಲಿ. ಈಗ ಬಾಳೆಹಣ್ಣಿಗೆ ಹಾಕಿ ಅಪ್ಪ ಮಾಡೋ 4 ಬಾಳೆಹಣ್ಣು, ರುಚಿಗೆ ತಕ್ಕಷ್ಟು ಬೆಲ್ಲ, ಚಿಟಿಕೆ ಉಪ್ಪು. ಆನಂತರ ಆ ತೆಂಗಿನಕಾಯಿ ನೀರಿತ್ತಲ್ಲ, ಅದನ್ನು ನೀರು ಹಾಕ್ಕೊಂಡು ತೆಂಗಿನಕಾಯಿ ತರಿನೂ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಬ್ಕೊಂಡು ಒಂದು ಪಕ್ಕದಲ್ಲಿ ಇಟ್ಕೊಳ್ಳಿ. ಆನಂತರ ಒಂದು ಬಾಣಲೆಯಲ್ಲಿ ಎಳ್ಳು ಹುರಿಯೋಕ್ಕೆ ಇಟ್ಬಿಡಿ. ನೋಡಿದರೆ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಈಗ ಏನಕ್ಕೆ ಗೊತ್ತಾ, ಒಂದು ತಂಬುಳಿಗೆ ಮೆಂತೆ ಮತ್ತು ಎಳ್ಳಿನ ತಂಬುಳಿ ಮಾಡಿದ್ದು ನಾನು. ಆನಂತರ ನೋಡಿ, ಎಳ್ಳು, ಈ ಅಪ್ಪಕ್ಕೂ ಸ್ವಲ್ಪ ಎಳ್ಳು ಹಾಕಬೇಕು, ಅಥವಾ ನೀವು ಏಲಕ್ಕಿ ಪುಡಿನೂ ಹಾಕ್ಬೋದು. ಎಳ್ಳು ಹೆಲ್ತಿ ಆಪ್ಷನಲ್ ಆದ ಕಾರಣ ಎಳ್ಳು ಜಾಸ್ತಿ ಬಳಸ್ತೇನೆ. ಅದೇ ಬಾಣಲಿಗೆ ಸ್ವಲ್ಪ ಇದು ಹಾಕಿ ಎಣ್ಣೆ ಹಾಕ್ಕೊಂಡು, ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಮೆಂತೆ ಹುರಿದಿಟ್ಕೊಳ್ಳಿ ತಂಬುಳಿಗೆ. ಅದಕ್ಕೆ ಎಳ್ಳು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ತಂಬುಳಿ ಮಾಡೋಣ ಅಂತ. ಮೆಂತ್ಯ ತಂಬುಳಿ ಅಂತೂ ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಒಂದು 4 ಲೋಟೆ ತಂಬುಳಿ ಬೇಕಾದರೆ 1 ಚಮಚೆ ಮೆಂತ್ಯ ಸಾಕು ನೋಡಿ. ಕರಿಬೇವಿನ ಸೊಪ್ಪು, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಆನಂತರ ಚಟ್ನಿಗೂ ಅದೇ ಬಾಣಲೆಯಲ್ಲಿ ನಾನು ರೆಡಿ ಮಾಡಿಕೊಂಡೆ, ನೀವು ನೋಡ್ಬೋದು.
ಒಂದೆಲಗ ಚಟ್ನಿ ಡಿಫರೆಂಟಾಗಿ ಮಾಡೋಣ. ಸ್ವಲ್ಪ ಉದ್ದಿನಬೇಳೆ, ಕಾಯಿ ಮೆಣಸನ್ನು ಹುರಿದುಕೊಂಡು ಸ್ವಲ್ಪ ಇಂಗು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಮಾಡೋಣ. ಬಟ್ ಏನು ಗೊತ್ತಾ, ಒಂದೆಲೆಗನ ನಾವು ಬಿಸಿಗೆ ಹಾಕಬಾರ್ದು, ಕೆಳಗೆ ಇಟ್ಟ ನಂತರ ಹಾಕಿ ನಾವು ರುಬ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ. ನೋಡಿ, ಕರಿಬೇವಿನ ಸೊಪ್ಪು ಹಾಕಿ ತೆಂಗಿನಕಾಯಿ ತುರಿ ಕೆಳಗೆ ಇಟ್ಟ ನಂತರ ನಾವು ಅದಕ್ಕೆ ಇದು ಹಾಕಬೇಕು. ಒಂದೆಲಗ ಒಂದು ಸ್ವಲ್ಪ ಇಂಗು ಬೇಕು ಇದಕ್ಕೆ. ತುಂಬಾ ಏನು ಗೊತ್ತಾ, ಒಂದು ಚಿಟಿಕೆ ಇಂಗು ಹಾಕ್ತಾ ಕೂತ್ರೆ ಒಳ್ಳೆಯದಾಗತ್ತೆ. ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಿದ ಕಾರಣ ಗ್ಯಾಸ್ ಆಗುತ್ತೆ. ಒಂದು ಸ್ವಲ್ಪ ಹುಣಸೆ ಹಣ್ಣು ಇದನ್ನೆಲ್ಲ ಹಾಕಿ ಆಮೇಲೆ ಮಿಕ್ಸಿಗೆ ಹಾಕಿದರೆ ಆಗಿಬಿಡ್ತು. ಈಗ ಅಪ್ಪಕ್ಕೆ ಎಣ್ಣೆ ಬಿಸಿಗಿಟ್ಟು ನೋಡಿ, ಆ ಮಿಕ್ಸಿಗೆ ಹಾಕಿಟ್ಟಿದ್ದನ್ನು ಬಾಳೆಹಣ್ಣಿನ ಮಿಕ್ಸರ್ ಇತ್ತು ನೋಡಿ, ಅದನ್ನ ಹಾಕ್ಕೊಂಡ್ಬಿಟ್ಟು ತೆಂಗಿನಕಾಯಿ ನೀರನ್ನೇ ಬಳಸ್ಕೊಂಡಿದ್ದೀನಿ ತೊಳಿಯೋಕ್ಕೆ ನೋಡಿ. ಆನಂತರ ಒಂದು ಮಿಸ್ಟೇಕ್ ಮಾಡಿದೆ, ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ಆಯ್ತು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಜಾಸ್ತಿ, ಸ್ವಲ್ಪ ಗಟ್ಟಿ ಬಂತು. ಏನು ಗೊತ್ತಾ, ಇದಕ್ಕೆ ಎದುರು ನೀರು ಹಾಕಲಿಕ್ಕಿಲ್ಲ. ನನಗೆ ಸ್ವಲ್ಪ ಅಂದಾಜಾಗಿಲ್ಲ, ಗಡಿಬಿಡಿ ಆಯಿತು. ಆಮೇಲೆ ತೆಂಗಿನಕಾಯಿ ನೀರು ಹಾಕ್ಕೊಂಡು ಮಾಡಿದೆ. ತೆಂಗಿನಕಾಯಿ ನೀರು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆ್ಯಕ್ಚುಲಿ. ಹಾಕಿ ನೋಡಿ, ಇದು ಮಾಡಿ ಒಂದೊಂದೇ ಚಿಕ್ಕ ಗೋಲಿಗಳ ಥರ ಮಾಡಿ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಆಗಿಬಿಡ್ತು. ಆ ಎಳ್ಳಿನ ಘಮ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನ ಯಾರು ಮಿಸ್ ಮಾಡಬೇಡಿ, ನೋಡ್ಕೊಳ್ಳಿ. ಅಪ್ಪ ಮಾಡೋ ಕಾರಣ ಸ್ವಲ್ಪ ಹುರಿದು ಹಾಕೋದು ಇಂಪಾರ್ಟೆಂಟು. ನೋಡಿ, ಒಂದೊಂದೇ ಬಿಟ್ಕೊಂಡು ಎರಡೂ ಸೈಡು ಕಾಯಿಸಿ ತೆಗೆದಿಡಿ. ಇದಾದ ನಂತರ ಉದ್ದಿನಬೇಳೆ ವಡೆ ಮಾಡೋಣ. ಉದ್ದಿನಬೇಳೆ ರುಬ್ಬೇಕಿದ್ರೆ ಬಿಸಿ ಆಗೋದಕ್ಕೆ ಒಂದು ನನ್ನ ಹತ್ರ ಸೊಲ್ಯೂಷನ್ ಇದೆ, ನೋಡ್ಬೋದು. ಇದಕ್ಕೆ ಏನು ಗೊತ್ತಾ, ಒಂದು 2-3 ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಮಿಕ್ಸಿ ಮಾಡ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಬೇಕು. ಆನಂತರ ಕೈಯಲ್ಲಿ ಸ್ವಲ್ಪ ಬೀಟ್ ಮಾಡಬೇಕಾಗತ್ತೆ ನಾವು. ನೋಡಿ, ಇದು ನೋಡಿ ಇದೇ ಥರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು. ಸ್ವಲ್ಪ ತೈರು ವಡೆ ಇದೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ, ಕಾಯಿ ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು, ಜೀರಿಗೆ ಪುಡಿ ಸ್ವಲ್ಪ ಇಷ್ಟನ್ನು ಹಾಕ್ಕೊಳ್ಬೇಕು. ಜೀರಿಗೆ ಇಷ್ಟ ಇರುವವರು ಇಡೀ ಜೀರಿಗೆನ ಹಾಕ್ಕೋಬೋದು, ಹಸಿ ಜೀರಿಗೆನ ಹಾಕಿ ನೀಟಾಗಿ ಅದನ್ನ ಬೀಟ್ ಮಾಡಿ. ನಿಮಗೆ ಬೀಟರ್ ಇದ್ದರೆ ಬೀಟರಲ್ಲಿ ಮಾಡ್ಬೋದು. ನಾನು ಬೀಟರಲ್ಲಿ ಮಾಡಿದೆ, ಆ್ಯಕ್ಚುಲಿ ನಿಮಗೆ ತೋರಿಸಿಲ್ಲ ನಾನು ಅದನ್ನ. ಮಾಡಿ ಎಣ್ಣೆಯಲ್ಲಿ ಅದೇ ಗೋಲಿ ಥರ ಬರುವಂಗೆ ಬಿಟ್ಟು ಅದರಲ್ಲಿ ಮೊಸರು ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಕರ್ದ ವಡೆಗಳನ್ನು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಿ. ಆಮೇಲೆ ಮೆಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀರು ತೆಕ್ಕೊಂಡು ಮೊಸರು ಹಾಕಿ ಮೊಸರು ವಡೆ ಮಾಡ್ಬೋದು. ನೋಡಿ, ಮೆತ್ತಗೆ ಹಿಂಡಿ ತೆಕ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ನಾನು ಮೊಸರು ಹಾಕಿ ಅದಕ್ಕೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೋದು. ನಂದು ಸ್ವಲ್ಪ ಕ್ಯಾಮರಾ ಕೈ ಕೊಡ್ತಾ ಅವತ್ತು, ಸ್ವಲ್ಪ ರಗಳೆ ಮಾಡ್ತು. ಆನಂತರ ಉಳಿದ ಹಿಟ್ಟಿಗೆ ನೋಡಿ ಸ್ವಲ್ಪ ರವೆ ಹಾಕ್ಕೊಂಡು ನಾನು ನಾರ್ಮಲ್ ತಿನ್ನುವ ವಡೆನ ಮಾಡ್ಕೊಂಡಿದ್ದೆ. ಅದನ್ನು ನಾನು ಡೀಟೇಲಾಗಿ ತೋರಿಸಿಲ್ಲ ನಿಮಗೆ. ಮಿಕ್ಸ್ ಮಾಡಿಕೊಂಡು ವಡೆ ಮಾಡಿಕೊಂಡೆ. ಆನಂತರ ಮೊಸರು, ಕಾಯಿ ಮೆಣಸು, ಒಗ್ಗರಣೆ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಬಾಕಿದ್ದನ್ನು ನಾನು
ಮೊಸರು ವಡೆ ತಯಾರು ಮಾಡಿಕೊಂಡೆ ನೋಡಿ. ಉಪ್ಪು, ಎಲ್ಲ ಕೆಲಸ ಮಾಡ್ತಾ ಈ ಥರ ಮಾಡ್ತಾಯಿದ್ದೀನಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಉಡುಪಿ ತುಳು ಶಿವಳ್ಳಿ ಬ್ರಾಹ್ಮಣರ ಅಡಿಗೆ ಹೇಗೆ ಉಂಟು ಅಂತ ಒಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.